ಕೈಯ ಜೋಡಿಸಿ ಬನ್ನಿರಣ್ಣ ಕೈಯ ಜೋಡಿಸಿ ಕತ್ತಲೆಯನ್ನು ಕಳೆಯಲಿಕ್ಕೆ ಕತ್ತಲೆಯನ್ನು ಕಳೆಯಲಿಕ್ಕೆ ಕತ್ತಲೆಯನ್ನು ಕಳೆಯಲಿಕ್ಕೆ ಕತ್ತಲೆಯನ್ನು ತೊಳೆಯಲಿಕ್ಕೆ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಸ್ವಚ್ಛತೆಯನ್ನು ಮಾಡಲಿಕ್ಕೆ ರೋಗ ರುಜಿನ ಹೋಗಿಸಲಿಕ್ಕೆ ರೋಗ ರುಜಿನ ಹೋಗಿಸಲಿಕ್ಕೆ ಬನ್ನಿರಣ್ಣ ಕೈಯ ಜೋಡಿಸಿ ಬನ್ನಿರಣ್ಣ ಕೈಯ ಜೋಡಿಸಿ. ಎಲ್ಲರಿಗೂ ನಮಸ್ಕಾರ. ನಾವು ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯ ಈ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ನಾವು ನಿಮ್ಮ ಮುಂದೆ ಕಸ ನಿರ್ವಹಣೆ ಎಂಬ ವಿಷಯದ ಬಗ್ಗೆ ಒಂದು ಕಿರು ಬೀದಿ ನಾಟಕವನ್ನು ಪ್ರದರ್ಶಿಸಲಿದ್ದೇವೆ. ಬನ್ನಿರಣ್ಣ ಕೈಯ ಜೋಡಿಸಿ ಬನ್ನಿರಣ್ಣ ಕೈಯ ಜೋಡಿಸಿ. ಅಶ್ವಿನಿ, ಹಾಯ್. ಈಗ ರಜೆ ಅಲ್ಲ, ಇನ್ನು ಏನ್ ಮಾಡ್ಬೇಕಂತಿದ್ಯಾ? ನಾನು ರಜೆ ಇಲ್ವಾ ಇವಾಗ, ತಾತನೂರಿಗೆ ಮಂಗಳೂರಿಗೆ ಹೋಗ್ಬೇಕು ಅಂತ ಮಾಡಿದೆ. ಮಂಗಳೂರ? ಅಲ್ಲಿ ಚಂದ ಮೀನೆಲ್ಲ ಸಿಗ್ತದಂತಲ್ಲ? ಸಮುದ್ರ ಉಂಟು, ದೊಡ್ಡ ದೊಡ್ಡ ಮೀನ್ ಸಿಗುತ್ತೆ. ಬರುವಾಗ ನಂಗೆ ತಕೊಂಡ್ ಬಾ ಆಯ್ತಾ? ಬಾಯ್. ಅಯ್ಯಯ್ಯೋ, ಏನಿದು ಉಳ್ಳಾಲ, ಎಷ್ಟು ಪ್ಲಾಸ್ಟಿಕ್, ಎಲ್ಲಿ ನೋಡಿದ್ರು ಕಸ. ತಾತ, ಏನಿದು ನಿಮ್ಮ ಉಳ್ಳಾಲ? ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್, ಎಲ್ಲಿ ನೋಡಿದ್ರು ಕಸ. ನಾನು ಇಲ್ಲಿ ಇರೋದಿಲ್ಲ, ನಾನು ದುಬೈಗೆ ವಾಪಸ್ ಹೋಗ್ತೀನಿ. ನಂಗೆ ದುಡ್ಡು ಕೊಡಿ ಹೋಗ್ಲಿಕ್ಕೆ. ಸಮಾಧಾನ ಪುಟ್ಟಿ, ಈಗ ತಾನೇ ಬಂದಿದ್ಯಾ? ಆಗ್ಲೇನಾ? ನೋಡು, ನಮ್ಮ ಉಳ್ಳಾಳನ ಗ್ರಾಮ ಮೊದಲು ಹೀಗಿರ್ಲಿಲ್ಲ. ಇದೊಂದು ಚಂದದ ಊರು, ನೋಡುವುದಕ್ಕೆಷ್ಟು ಸೊಗಸು. ಗಿಡ ಮರ ಬಳ್ಳಿ, ಪರಿಣಿತ ಶಿಲ್ಪಿಯ ಕೈಯಲ್ಲಿ ಅರಳಿದ ಕಲಾಕೃತಿಯಂತೆ. ಶುದ್ಧವಾದ ಆಕಾಶದಲ್ಲಿ ಹಾರುವ ಹಕ್ಕಿಗಳು. ಶುದ್ಧವಾದ ನೀರಿನಲ್ಲಿ ಚಲಿಸುವ ಮೀನುಗಳು. ಮಣ್ಣಿನಲ್ಲಿ ಅರಳಿದ ಹೂವುಗಳು. ಒಟ್ಟಿನಲ್ಲಿ ಎಲ್ಲವೂ ಸ್ವಚ್ಛವಾಗಿತ್ತು, ಶುದ್ಧವಾಗಿತ್ತು ಮತ್ತು ಸುಂದರವಾಗಿತ್ತು. ಗೊತ್ತಾಯ್ತೇನಮ್ಮ? ಆದರೆ ಈಗ ಏಕೆ ಬದಲಾಯಿತು ಉಳ್ಳಾಲ? ಅದನ್ನ ನೀನೇ ನೋಡಿ ತಿಳ್ಕೊಣು ಅಂತೆ. ಬಾ. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದವೆತೆಯೋ, ಕೊನೆಗೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಎಣ್ಣೆ ಅರಿಯಿಲ್ಲ ಅಕ್ಕ, ಎಣ್ಣೆ ಅರಿಯಿಲ್ಲ ಅಣ್ಣ. ಅಕ್ಕನಕ್ಕಲೆ ಅಣ್ಣನಕ್ಕಲೆ ಕೇನ್ಲೆ ಕೇನ್ಲೆ ಎಂಕ್ಲೆ ಪೂರ ಗೊತ್ತುಂಡು ಒಂದು ಉಳ್ಳಾಳ ಅಂದ ಎಂಕ್ಲನ ಪರಿಚಯ ನಿಕ್ಲೆಕಿಜ್ಜಿ ಉಂಡೆ ಉಂಡೆ ಪರಿಚಯ ಎಂಕ್ಲ ಉಂಡೆ ಪರಿಚಯ ಉಂಡೆ ರಾಜೇಶ್ವರ ಈರೆಗುಂಡೆ ಏರೆಕ್ಲ ಎಂಕ್ಲನ ಪರಿಚಯ ಇಜ್ಜಿ ಎಂಕಲು ಪೂರ ಮಾತೆಲ್ಲ ರೋಗಗಳು ಸ್ವಾಮಿ, ಎಂಕಲು ರೋಗಗಳು. ಮೊದಲಾದರೆ ನಾವು ಮನೆ ಮಠ ಮಸೀದಿ ಚರ್ಚುಗಳಲ್ಲೆಲ್ಲ ಇದ್ದೆವು. ಆದರೆ ಈ ಉಳ್ಳಾಳದ ಜನರು ನಗರವನ್ನು ಸ್ವಚ್ಛವಾಗಿಟ್ಟಿದ್ದಾರೆ. अरे भाइयों बहनों, हमें तो यहाँ रहने के लिए कोई जगह ही नहीं है. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದವೆತೆಯೋ, ಕೊನೆಗೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಅಯ್ಯಯ್ಯೋ, ನಾವೆಲ್ಲ ಸಾಯಿಸ್ತದೆ ಎಲ್ಲಿದ್ದೇವಿ? ಏನ್ ಮಾಡುದು? ಏನ್ ಮಾಡುದು? ಏನ್ ಮಾಡುದು ಅಕ್ಕ? ಏನ್ ಮಾಡುದು? ಹಾ, ಬರೀಲಿ ಬರೀಲಿ ಬರೀಲಿ, ನೀವು ಬರ್ರಿ ಬರ್ರಿ ಹುಡುಗ, ಬರೀಲಿ ಬರ್ರಿ 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 ಬರ ಬರೋದೇ ಇಲ್ಲ. ನೋಡಿದ್ರ ಉಳ್ಳಾಳ ಜನ ಈ ರೀತಿನೇ ಬರೋದೇ ಇಲ್ಲ. ಸ್ವಚ್ಛತೆ ಅನ್ಕೊಂಡ್ರೆ ಬರೋದೇ ಇಲ್ಲ. ನೋಡ್ರಿ ಕೇಳ್ರಿ, ನನಗೊಂದು ಐಡಿಯಾ ಇದೆ. ಹೇಳಲ್ಲ? ಹೇಳ್ಬೇಕಾ? ನಾವೆಲ್ಲರೂ ಸೇರಿ ಉಳ್ಳಾಳ ನಗರಕ್ಕೆ ಹೋಗಿ ಎಲ್ಲೋಗ್ಬೇಕಮ್ಮ? ಎಲ್ಲೋಗ್ಬೇಕು ಹೇಳೋದೇ ಇಲ್ಲ. ನೋಡ್ರಿ, ನಿಮ್ಮ ಮನೆಗೆ ಬರ್ತೀವಿ. ಉಳ್ಳಾಳ ನಗರಕ್ಕೆ ಹೋಗಿ ಒಂದು ದೊಡ್ಡ ಹೊಂಡದ ರೂಪ ತಾಳಿ ಕುಳಿತುಕೊಳ್ಳೋಣ.
ಆವಾಗ ಆ ಜನ ನಮ್ ಕೈ ಬಿಡುವುದಿಲ್ಲ. ಬರ್ರಿ ಹೋಗೋಣವ, ಒಳ್ಳೆ ಐಡಿಯಾನಾ? ಬರ್ರಿ 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 ಕುಳಿತುಕೊಳ್ಳೋಣ. ಮಾಡೋಣ. ಹೋಗುವ ಹೋಗುವ ಉಳ್ಳಾಳಕ್ಕೆ ಹೋಗುವ 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 ಉಳ್ಳಾಳಕ್ಕೆ ಹೋಗುವ 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 ಹೊಂಡ ಮಾರಿ ಕೂಡುವ ಹೋಗುವ ಹೋಗುವ ಹೊಂಡ ಮಾಡಿ ಊರುವ. ಅತಿಯ ಸೀತಕ್ಕ ದಾದೆ ಕಜ್ಜಿ ಪಿನಿರೆಗೆ ಎಂಕ್ ಮೀನ್ ಇರೆಕ್ ದಾದೆ ಎಂಕ್ ತೌತೆ ಅಂಡ ಏತ್ ಬಲ್ಲಿತ್ತೆ ಮೀನುಗಾತು ರುಚಿ ಇಂದಿಜ್ಜತೆ ರುಚಿ ಇಜ್ಜಂದ್ ಆಂಡ ಒಂಜಿ ರಡ್ಡು ಮೀನ್ನ ಮುಟ್ಟೆ ಎತ್ತಿನ ಜೋಕ್ಲೆ ರಡ್ಡು ಕೈಲಿ ನುಪ್ಪಂಡಲ್ ಸೇರುಂಡು. ಅಂಡ ದಾದ ಮಲ್ಪುನಿ ಎನ್ನ ಕಂಡನಿ ಬಜ್ಜಿ ಕಂಜುಸವೆ ಆ ರಾತ್ ಕಾಸ್ ಕೊರ್ಪುಜೇರು ಇತ್ತೆ ಮೀನ್ ದ ರೇಟ್ಲ ಒಂಜೆ ತರಕಾರಿ ರೇಟ್ಲ ಒಂಜೆ ಪಂಡ್ಲ ಕುಂದದೆ ಕೈಟ್ ಅವು ತೌತೆದ ಚೋಲಿಯೇ ಓಲ್ ಪಾಡು ನಿನ್ ಗೊತ್ತಾ ಒಂದಿಜ್ಜಿ ದಾದೆ ಸೀತಕ್ಕ ನೆಮ್ಮುಲ್ ಗುಂಡಿ ಉಂಡತೆ ನೆಕ್ ಪಾಡ್ದು ಬಿಡಿ. ಅವಳ ಅಂದದೆ ಬಲೆ ಹಳ್ಳಕ್ಕೆ ಬಿತ್ತು. ಊಟ ಆಯ್ತಾ ಶ್ರೀಕಾಂತ್? ಆಯ್ತು ಅಕ್ಕ, ನಿಮ್ದು? ಆಯ್ತು. ಅಕ್ಕ ಇದು ನೋಡು, ಈ ಪ್ಲಾಸ್ಟಿಕ್ ಕವರು ಮತ್ತೆ ಕಸ ಇದನ್ನೆಲ್ಲ ಹಾಕ್ಬೇಕಂತಾನೆ ಗೊತ್ತಾಗ್ಲ. ಪಟಾಕು 2 ತೋಳ ಹಳ್ಳಕ್ಕೆ ಬಿತ್ತು. ನನಗೆ ಕೆಲಸ ಇಲ್ಲ. ಸರ್ ನೋಡಿದ್ರೆ ಗುಜ್ರಿ ಆಯ್ಕಮ್ಮ ಅಂತ ಹೇಳೋರು. ಏನೋ ಟ್ರೈ ಮಾಡ್ತೀನಿ, ಹೋಗಿ ಹುಡುಕ್ತೇನೆ. ಮುಂದೋಗ್ರಿ ಸರ್, ಮುಂದೋಗ್ರಿ. ಓ, ಇಲ್ಲೇ ಹಾಕಿದ್ದಾರೆ ಎಲ್ಲ. ಎಷ್ಟು ಸ್ಮೆಲ್ ಹೊಡಿತದೆ. ಇಲ್ಲ, ಈ ಜನಕ್ಕೆ ಒಂದು ಸ್ವಲ್ಪ ಬೇರೆ ಬೇರೆ ಮಾಡಿ ಹಾಕಿದ್ರೆ ನಮಗೂ ಅನುಕೂಲ ಆಗ್ತಾ ಇದೆ. ಬಾಟ್ಲಿ ಬೇರೆ, ಪ್ಲಾಸ್ಟಿಕ್ ಬೇರೆ, ಪೇಪರ್ ಒಂದು ಸೈಡ್ ಹಾಕ್ಬಿಟ್ರೆ ನಾವು ಗುಜರಿ ತಗೊಂಡು ಹೋಗಿ ಆರಾಮ್ಸಿ ಇರ್ಬೋದು. ಎಲ್ಲಾನು ಒಂದೇ ಕಡೆ ಹಾಕ್ತಾರೆ. ಎಷ್ಟು ಸ್ಮೆಲ್ ಬರ್ತದೆ. ಆಗ್ತಿಲ್ಲ ನಾನು ಮುಟ್ಟೋದೇ ಇಲ್ಲ ಇನ್ನು. ನೋಡಿದ್ಯೇನಮ್ಮ ಪುಟ್ಟಿ, ಜನರು ಹಸಿ ಕಸ ಒಣ ಕಸ ಅಂತ ವಿಭಾಗಿಸದೆ ಕಸ ಎಸೆದರ ಪರಿಣಾಮ ಭೀಕರವಾಗಿತ್ತು. ಇದರಿಂದ ಕಾಯಿಲೆಗಳು ಉತ್ಪತ್ತಿ ಆಗ್ತವೆ. ನೋಡು, ಹೊಂಡದ ಹಾಡು ಹೇಗೆ ಬದಲಾಯಿತು. ಸಾವಿರ ಸಾವಿರ ತೋಳ ಹಳ್ಳಕ್ಕೆ ಬಿತ್ತು, ಹಳ್ಳಕ್ಕೆ ಬಿತ್ತು. ಲಕ್ಷ ಲಕ್ಷ ತೋಳ ಹಳ್ಳಕ್ಕೆ ಬಿತ್ತು, ಹಳ್ಳಕ್ಕೆ ಬಿತ್ತು. ಕೋಟಿ ಕೋಟಿ ತೋಳ ಹಳ್ಳಕ್ಕೆ ಬಿತ್ತು, ಹಳ್ಳಕ್ಕೆ ಬಿತ್ತು. 10 ಕೋಟಿ ತೋಳ ಹಳ್ಳಕ್ಕೆ ಬಿತ್ತು, ಹಳ್ಳಕ್ಕೆ ಬಿತ್ತು. ಈಗೀಗ ಹೊರಗಡೆ ಸುತ್ತಾಡಕ್ ಆಯ್ತಲ್ಲ ಕಣ, ಎಲ್ಲಿ ನೋಡಿದ್ರು ಕಸ, ಸೊಳ್ಳೆಗಳೆಷ್ಟು ಕಾಟ ನಮ್ಗೆ ಹೇಳ್ತೀನಲ್ಲ. ಅಯ್ಯೋ ಅಯ್ಯೋ, ಬೇಗ ಓಡೋ, ಮಲೇರಿಯಾ ಏನಾದ್ರು ಬಂದಿದ್ದಲ್ಲ. ಸೊಳ್ಳೆ ಮೇಳ ಖುಷಿಯಲ್ಲಿ ಹಾರುವ ಸೈಲ, ಸುಯ್ 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 ಸದ್ದು ಕೇಳ, ಎಲ್ಲೆಲ್ಲಿಯೂ ನಮ್ಮಯ ತಾಳ. ಎಸೆದಿರೋ ಕಸದಲ್ಲಿ ಹುಟ್ತೀವಿ, ಹುಟ್ಟಿದ ಕ್ಷಣದಲ್ಲಿ ಬೆಳಿತೀವಿ. ಹತ್ರ ಬಂದ್ರೆ ಕಿಸ್ಸು ಕೊಡ್ತೀವಿ, ರೋಗ ರುಜಿನ ಸ್ಪ್ರೆಡ್ ಮಾಡ್ತೀವಿ. ಸುಯ್ 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 ಗುಯ್ 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 ಸುಯ್ 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 ಸೊಳ್ಳೆ ಮೇಳ ಖುಷಿಯಲ್ಲಿ ಹಾರುವ ಸ್ಟೈಲ. ಅಯ್ಯಯ್ಯೋ, ನಮ್ಮ ನಗರಕ್ಕೆ ಏನಾಯ್ತು? ಸ್ವರ್ಗದ ಹಾಗಿತ್ತು. ಸ್ವರ್ಗದ ಆಗಿತ್ತು, ಈಗ ರೋಗದ ಕೂಪ ಆಗಿದೆ. ನಮ್ಮ ನಗರಕ್ಕೆ ಯಾರ ಶಾಪ ಬಿದ್ದಿದೆ? ಯಾರ ಶಾಪ ಬಿದ್ದಿದೆ? ನೋಡಪ್ಪ ಸ್ವಾಮಿ, ಯಾರ ಶಾಪನೂ ಅಲ್ಲ, ಪಾಪನೂ ಅಲ್ಲ, ನಾವು ಮಾಡಿರುವಂತಹ ಕರ್ಮ. ಒಬ್ಬರು ತಪ್ಪು ಮಾಡಿದ್ರೆ ಅದನ್ನ ತಿದ್ದೋದನ್ನ ಬಿಟ್ಟು ಜನರು ಅವರನ್ನೇ ಅನುಸರಿಸ್ತಾ ಹೋದ್ರು. ಅದರಿಂದ ಕಾಯಿಲೆಗಳು, ರೋಗಗಳು ಉತ್ಪತ್ತಿಯಾದವು. ತಿಳಿತೇನಮ್ಮ ಪುಟ್ಟಿ? ಈಗ ಹೇಳು, ಊರಿಗೆ ಹೋಗ್ಬೇಕಾ ನೀನು? ಬೇಡ ಬೇಡ ತಾತ. ಆದರೆ ಇದನ್ನ ಹೇಗೆ ಸರಿಪಡಿಸುವುದು? ಕಸ ಅಂದ್ರೆ ಏನು ಹಾಗಾದ್ರೆ? ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಹಾಳು ಮಾಡುವಂತಹ ವಸ್ತುಗಳು ಮತ್ತು ಪದಾರ್ಥಗಳನ್ನ ಕಸ ಅಂತೀವಿ. ಅವುಗಳೆಂದ್ರೆ ಪ್ಲಾಸ್ಟಿಕ್, ಪೇಪರ್, ಥರ್ಮಕೋಲ್, ತರಕಾರಿ ವೇಸ್ಟ್, ಚಿಕನ್ ವೇಸ್ಟ್. ಹಾಗಾದರೆ ಹಸಿ ಕಸ ಅಂದ್ರೆ ಏನು? ಚಿಕನ್ ವೇಸ್ಟ್, ಮೀನ್ ವೇಸ್ಟ್, ಹೂವಿನ ವೇಸ್ಟ್. ಹಾಗಾದ್ರೆ ಒಣ ಕಸ ಅಂದ್ರೆ ಏನು? ಪ್ಲಾಸ್ಟಿಕ್, ಥರ್ಮೋಕೋಲ್, ಗಾಜಿನ ಚೂರು, ಪ್ಲಾಸ್ಟಿಕ್ ಬಾಟಲ್. ಹಾಗಾದರೆ ಈ ಒಣ ಕಸ ಮತ್ತು ಹಸಿ ಕಸ ಬೇರೆ ಬೇರೆ ಮಾಡುವುದರಿಂದ ಏನು ಉಪಯೋಗ? ನೋಡಮ್ಮ ಪುಟ್ಟಿ, ಕಸಗಳೆರಡು ಇಲ್ಲೇ ಇದೆ, ಅವುಗಳನ್ನ ಕೇಳಿ ತಿಳ್ಕೊ. ಹಾಗಾದರೆ ಈ ಹಸಿ ಕಸ ಬೇರೆ ಮಾಡುವುದರಿಂದ ಏನು ಉಪಯೋಗ?
ನೋಡಿ ಜನಗಳೇ, ಹಸಿ ಕಸದಿಂದ ಏನೆಲ್ಲ ಉಪಯೋಗ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ನಮ್ಮ ಸಿಲಿಂಡರ್ನ ಬೆಲೆ 750 ರೂಪಾಯಿ ಆಗಿದೆ. ನಮ್ಮ ಕಿಚನ್ನಲ್ಲಿ ಇರುವಂತಹ ಹಸಿ ಕಸವನ್ನು ನಾವು ಬಯೋಗ್ಯಾಸ್ ಆಗಿ ಮಾಡಿದಾಗ ನಾವು ಅದನ್ನು ನಮಗೆ ಅಡಿಗೆಗೆ ಅನಿಲವಾಗಿ ಬಳಸ್ಬೋದು. ಹಾಗೆ ಇನ್ನೊಂದೇನಂತಂದರೆ ಗೊಬ್ಬರ ಮಾಡ್ಬೋದು ಹಸಿ ಕಸದಿಂದ. ಅದನ್ನು ನಾವು ತೆಂಗಿನ ಮರ ಅಥವಾ ಹೂ ಗಿಡಗಳು ಇವಕ್ಕೆಲ್ಲ ಹಾಕಿ ನಾವು ಅದನ್ನ ಬೆಳೆಸ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಗೊಬ್ಬರ ನಾವೇನು ಮನೇಲಿ ತಯಾರಿಸ್ತೀವಿ ಗೊಬ್ಬರ, ಇದಕ್ಕೆ ತುಂಬ ರೇಟ್ ಇರೋದ್ರಿಂದ ಒಳ್ಳೆ ಲಾಭನೂ ಬರುತ್ತೆ. ಹಾಗಾದರೆ ಒಣ ಕಸದಲ್ಲಿ ಬೇರೆ ಮಾಡುವುದರಿಂದ ಏನು ಉಪಯೋಗ ಆಗುತ್ತದೆ ಹೇಳಿ? ನೀವು ಪ್ಲಾಸ್ಟಿಕ್ಕನ್ನು ಅಲ್ಲಿ ಇಲ್ಲಿ ಬಿಸಾಕ್ತೀರಿ, ಅದು ನೀರಿನಲ್ಲಿ ಬಿದ್ದರೆ ನೀರು ಮಲಿನವಾಗ್ತದೆ. ಪ್ಲಾಸ್ಟಿಕ್ ಹಾಗೂ ಮತ್ತಿತರ ಒಣಕಸಗಳು ನಮ್ಮ ಭೂಮಿಯಲ್ಲಿ ಸುಮಾರು 700 ವರ್ಷಕ್ಕಿಂತ ಹೆಚ್ಚು ಸಮಯ ತಗೊಳ್ತದೆ ಕರಗಲಿಕ್ಕೆ. ಹಾಗೆ ಶಡ್ಡಿಂಗ್ ಮಷಿನ್ ಅಂತ ಒಂದು ಬರ್ತದೆ. ಅದಕ್ಕೆ ಈ ಪ್ಲಾಸ್ಟಿಕ್ಕನ್ನು ಆ ಮಷಿನ್ ಒಳಗೆ ಹಾಕಿದರೆ ಈ ಮಷಿನ್ ಅದನ್ನು ಹುಡಿಯಾಗಿ ನಮಗೆ ಕೊಡ್ತದೆ. ಅದನ್ನು ನಾವು ಟಾರ್ ಹಾಕುವವರಿಗೆ ಕೊಡ್ಬೋದು, ಅದರಿಂದ ನಮಗೆ ಹಣ ಬರ್ತದೆ. ಅದಕ್ಕಾಗಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸೋಣ, ಕಾಟನ್ ಬ್ಯಾಗನ್ನು ಬಳಸೋಣ. ಹಾಗಾದರೆ ಈ ಹಸಿ ಕಸ ಮತ್ತು ಒಣ ಕಸ ಬೇರೆ ಮಾಡುವುದರಿಂದ ನಮ್ಮ ನಗರವು ಸ್ವಚ್ಛ ಆಗುತ್ತದೆಯೇ? ಸ್ವಚ್ಛ ಆಗುತ್ತದೆಯೇ? ನೋಡಮ್ಮ ಪುಟ್ಟಿ, ಗಾಂಧೀಜಿ ಹೇಳಿರೋದು ಇದನ್ನೇ, ಶೂನ್ಯ ತ್ಯಾಜ್ಯ ನಿರ್ವಹಣೆ ಅಂತ. ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಬಳಸಿ ನಮ್ಮ ಪಶು ಪಕ್ಷಿಗಳಿಗೆ, ನೆರೆಹೊರೆಯದವರಿಗೆ ಯಾವುದೇ ರೀತಿ ಹಾನಿ ಉಂಟು ಮಾಡದಂತೆ ನೋಡಿಕೊಳ್ಳುವುದು ಮತ್ತು ಬದುಕುವುದು. रघुपति राघव राजा राम, पतित पावन सीताराम. रघुपति राघव राजा राम, पतित पावन सीताराम. ईश्वर अल्लाह तेरे नाम, सबको सन्मति दे भगवान. ईश्वर अल्लाह तेरे नाम, सबको सम्मति दे भगवान. रघुपति राघव राजा राम, पतित पावन सीताराम. ನೋಡಿದ್ರಲ್ಲ ಬಂಧುಗಳೇ, ಹಸಿ ಕಸದಿಂದ ಎಲ್ಲ ಯಾವ ರೀತಿ ಅನುಕೂಲ ಇದೆ, ಅದೇ ಪ್ಲಾಸ್ಟಿಕ್ಕಿಂದ ಎಷ್ಟೆಷ್ಟು ಅನುಕೂಲಗಳು ನಮ್ಮಲ್ಲಿದೆ. ಆ ಒಂದು ಪರಿಸರವನ್ನು ಎಷ್ಟು ಹಾಳು ಮಾಡ್ತದೆ ಅಂತ ನಮಗೆ ಗೊತ್ತಾಯಿತು. ನಾವು ಇದೇ ರೀತಿ ಪರಿಸರವನ್ನು ಹಾಳು ಮಾಡ್ತಾ ಹೋದರೆ ಒಂದಲ್ಲ ಒಂದು ದಿನ ನಮ್ಮ ಸಾವು ಖಚಿತ. ಅದಕ್ಕೆ ನಾವು ಬೆಲೆ ಕಟ್ಟಬೇಕಾಗ್ತದೆ. ಇಲ್ಲಾಂದರೆ ನಮ್ಮ ಸ್ವಚ್ಛತೆಯನ್ನು ನಾವೇ ಮಾಡ್ತಾ ಹೋಗಬೇಕು. ನನ್ನ ಕಸ ನನ್ನ ಜವಾಬ್ದಾರಿ ಆಗಬೇಕು. ಇಲ್ಲಾಂದರೆ ಈ ಭೂಮಿಯಲ್ಲಿ ಒಂದಿನ ನಾವು ಮಾಯ, ನೀವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಎಲ್ಲ ಮಾಯ, ನಾಳೆ ನಾವು ಮಾಯ. ಎಲ್ಲ ಮಾಯ, ನಾಳೆ ನೀವು ಮಾಯ. ಎಲ್ಲ ಮಾಯ, ನಾಳೆ ನೀವು ಮಾಯ. ಡಣ 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 ಗಂಟೆ ಬಾರಿಸಿ ಪಿ 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 ಊದುತ್ತಾ, ಬಿಳಿ ಹಸಿರಿನ ಗಾಡಿ ಬಂತು, ಕಸವನ್ನು ಇಲ್ಲಿ ಕೊಡಿರಿ ಅಂತೋ. ಕಸವನ್ನು ನೀವು ಕೊಡಲು ಮರೆತರೆ ಅಣ್ಣ, ಕಸವನ್ನು ನೀವು ಕೊಡಲು ಮರೆತರೆ ಮಲಗುವುದಕ್ಕೆ ಬಿಡುವುದೇ ಇಲ್ಲ. ಎಲ್ಲ ಮಾಯ, ನಾಳೆ ನಾವು ಮಾಯ. ಎಲ್ಲ ಮಾಯ, ನಾಳೆ ನೀವು ಮಾಯ. ಕಸ ತರುವುದು ರೋಗವನ್ನು, ಸ್ವಚ್ಛತೆ ತರುವುದು ಭಾಗ್ಯವನ್ನು. ಹಸಿ ಕಸ ಒಣ ಕಸ ಬೇರೆಯಾಗಲಿ, ಸ್ವಚ್ಛತೆಯತ್ತ ದೇಶ ನಡೆಯಲಿ. ಸ್ವಚ್ಛತೆಯತ್ತ ದೇಶ ನಡೆಯಲಿ. ಕಸದ ನಿರ್ವಹಣೆ ಆಗದಿದ್ದರೆ ಅಣ್ಣ, ಕಸದ ನಿರ್ವಹಣೆ ಆಗದಿದ್ದರೆ ನಾವು ನೀವು ಎಲ್ಲ ಮಾಯ. ಎಲ್ಲ ಮಾಯ, ನಾಳೆ ನೀವು ಮಾಯ. ವರ್ಷಗಳೆಷ್ಟೋ ಕಳೆದು ಹೋದವು, ಸ್ವಚ್ಛತೆಯಲ್ಲೇ ಹಿಂದೆ ಉಳಿದೆವು. ಸ್ವಚ್ಛತೆಯಲ್ಲೇ ಹಿಂದೆ ಉಳಿದೆವು. ಕಾಟನ್ ಬ್ಯಾಗ್ ಬಳಕೆಯಾಗಲಿ, ಪ್ಲಾಸ್ಟಿಕ್ ಮುಕ್ತ ನಗರವಾಗಲಿ. ಪ್ಲಾಸ್ಟಿಕ್ ಮುಕ್ತ ನಗರವಾಗಲಿ. ಕಸದ ನಿರ್ವಹಣೆ
ಪ್ರದರ್ಶಿಸಿದ್ದಾರೆ. ಶ್ರೀಯುತ ಕಿಶೋರ್ ರಥವರ್ ಸರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಸರ್ ಕಮಿಷನರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಜೇಶ್ ಮತ್ತೆ ನಗರಸಭೆಯ ಸಿಬ್ಬಂದಿ ವರ್ಗದವರು ಕೂಡ ವೇದಿಕೆಗೆ ಬನ್ನಿ. ಸನ್ನಿವೇಶ ಅಂತ ಹೇಳಿದರೆ ಉಳ್ಳಾಲದಲ್ಲಿ ಶುಚಿತ್ವದ ಬಹಳಷ್ಟು ಮಹತ್ತರವಾದಂತಹ ಬದಲಾವಣೆಗಳು ಸಂಭವಿಸಿವೆ. ನಿಮ್ಮಲ್ಲಿ ಗಮನಿಸಿರ್ಬೋದು, ಸುಮಾರು ಈಗ 4-5 ವರ್ಷಗಳ ಹಿಂದೆ ಉಳ್ಳಾಲದಲ್ಲಿ ಎಲ್ಲಿ ನೋಡಿದರೂ ಕೂಡ ಪ್ಲಾಸ್ಟಿಕ್ ಮಯ ಆಗಿದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ಇದೀಗ ಉಳ್ಳಾಲ ಎಷ್ಟು ಚೆಂದವಾಗಿದೆ. ಕೆಲವೇ ಸ್ಥಳಗಳಲ್ಲಿ ಮಾತ್ರ ಅಲ್ಲಲ್ಲಿ ಕಸದ ರಾಶಿಯನ್ನು ಹಾಕ್ತಾ ಇದ್ದಾರೆ. ಇದೀಗ ಉಳ್ಳಾಲ ನಗರಸಭೆ ಒಂದು ನಿರ್ಧಾರ ಮಾಡಿದೆ, ಪ್ರತಿ ದಿವಸ ಹಸಿ ಕಸವನ್ನು ಮಾತ್ರ ಕೊಂಡು ಹೋಗುವುದು. ಬುಧವಾರದಂದು ಪ್ಲಾಸ್ಟಿಕ್ ಅನ್ನು ಕೊಂಡೋಗ್ತಾ ಇದ್ದಾರೆ. ಅಂದರೆ ಒಣ ಕಸವನ್ನು ಬುಧವಾರ ದಿವಸ ಕೊಂಡೋಗ್ತಾರೆ. ಆದ್ದರಿಂದ ನಮ್ಮ ಮನೆಗಳಲ್ಲಿ ಯಾವುದಾದ್ರೂ ಒಂದು ಹಳತು ಬಕೆಟಲ್ಲಿ ನಾವು ಹಸಿ ಕಸವನ್ನು ಇಟ್ಟುಕೊಂಡು ಗಾಡಿ ಬಂದಾಗ ಅದಕ್ಕೆ ನೀಡಿದರೆ ಅವರು ಕೊಂಡೋಗ್ತಾರೆ. ಆದ್ದರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ. ಬಹಳ ಮುಖ್ಯವಾದ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ, ಉಳ್ಳಾಲದಿಂದ ಪ್ರತಿ ದಿವಸ 17 ಟನ್ ಕಸ ಪಚ್ಚನಾಡಿಗೆ ಹೋಗ್ತಾ ಇದೆ. 17ರಲ್ಲಿ ದುರಂತ ಅಂತ ಹೇಳಿದ್ರೆ 17ರಲ್ಲಿ 14 ಟನ್ ಹಸಿ ಕಸ ಇದೆ, ಗೊಬ್ಬರ ಆಗುವಂತಹ ಕಸ. ಆದರೆ ನಾವು 2 ಕಸವನ್ನು ಒಟ್ಟಿಗೆ ಸೇರಿಸಿ ಕಳಿಸುವುದರಿಂದ ಅದು ಗೊಬ್ಬರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. 17 ಟನ್ ಕೂಡ ಅಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಅಲ್ಲಿ ಅಂದರೆ ಹೊಂಡದಲ್ಲಿ ಸೇರಿ ಹೋಗ್ತದೆ. ಇದರಿಂದ ತುಂಬ ಹಾನಿಕರ. ಮತ್ತೆ ಇನ್ನು ಕೆಲವು ದಿವಸಗಳು ಮಾತ್ರ, ಕೆಲವು ತಿಂಗಳು, ವರ್ಷ ಮಾತ್ರ ಅಲ್ಲಿ ಪಚ್ಚನಾಡಿಯಲ್ಲಿ ಅವಕಾಶ ಇರುವುದು. ನಂತರ ಅಲ್ಲಿ ಕಸ ಹಾಕಲಿಕ್ಕೆ ಬಿಡುವುದಿಲ್ಲ. ನಂತರ ಉಳ್ಳಾಲದವರು ಏನು ಮಾಡಬೇಕು ಎನ್ನುವುದರ ಸಮಸ್ಯೆ ಇದೆ, ಸಂಶಯ ಇದೆ. ಆದ್ದರಿಂದ ನಮ್ಮ ಕಸವನ್ನು ನಮ್ಮ ಮನೆಗಳಲ್ಲಿಯೇ ನಿರ್ವಹಿಸೋಣ. ಸಾಧ್ಯ ಇದ್ದರೆ ಗಿಡ ಮರಗಳಿಗೆ ಆ ಹಸಿ ಕಸವನ್ನು ಹಾಕುವ ಮೂಲಕ, ಹಸಿ ಕಸವನ್ನು ನೀಡದೆ ಕೇವಲ ಪ್ಲಾಸ್ಟಿಕ್ ಅನ್ನು ಮಾತ್ರ ನೀಡುವ ಮೂಲಕ ಶೂನ್ಯ ತ್ಯಾಜ್ಯದಲ್ಲಿ ನಾವು ಹೆಚ್ಚಿನ ಸಾಧನೆಯನ್ನು ಸಾಧಿಸೋಣ ಎಂದು ನಗರಸಭೆಯ ಪರವಾಗಿ ತಿಳಿಸ್ತಾ, ಮತ್ತೊಮ್ಮೆ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಪ್ರತಿ ದಿವಸ ಹಸಿ ಕಸವನ್ನು ನೀಡಿ ಮತ್ತು ಬುಧವಾರದ ದಿವಸ ನೀವು ಸಂಗ್ರಹಿಸಿಟ್ಟಿರುವಂತಹ ಪ್ಲಾಸ್ಟಿಕ್ ಅನ್ನು ಕೊಡುವ ಮೂಲಕ ಅಥವಾ ಇತರೆ ಒಣ ಕಸವನ್ನು ನೀಡುವ ಮೂಲಕ ನೀವು ನಗರಸಭೆಗೆ ಸಹಕರಿಸಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳು ತ್ಯಾಜ್ಯ ನಿರ್ವಹಣೆಯ ಬೀದಿ ನಾಟಕವನ್ನು ಪ್ರದರ್ಶಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮನದಾಳದ ಅಭಿವಂದನೆಯನ್ನು ಸಲ್ಲಿಸೋಣ.